ಈಗ ಅದೇ ಈಗ ಫೆಡರೇಷನ್ ಅಲ್ಲಿ ಈ ರೀತಿ 10 ಹಲವು ಕೆಲಸ ಮಾಡ್ತಾ ಯಶ್ಪಾಲ್ ಮಾಡ್ಬೋದಾದ್ರೆ ಅದೇ ರೀತಿ ಈಗ ಮೀನುಗಾರಿಕೆ ಇಲಾಖೆ ಇನ್ನೊಂದು ಸಂಸ್ಥೆ ಇದೆ KFDC ಅಂತ ಹೇಳಿ, ಹೌದು, ಕರ್ನಾಟಕ ಮೀನು ಅಭಿವೃದ್ಧಿ ನಿಗಮ. ಅಲ್ಲಿ ಕೂಡ ಹಲವಾರು ವ್ಯವಸ್ಥೆಗಳಿದೆ. ಅಂದ್ರೆ ಐಸ್ ಪ್ಲಾಂಟ್ ಮತ್ತೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳು ಮಾಡುವುದಲ್ಲ. ಆದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಅದು ನೇರವಾಗಿ ಮೀನುಗಾರರಿಗೆ ದೊರೆಯುವ ಬದಲು ಅದನ್ನು ಅವರು ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಬೇರೆಯವರಿಗೆ ಅಂದ್ರೆ ಏನು ಟೆಂಡರ್ ರೀತಿಯಲ್ಲೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಸರ್ಕಾರ ಅದಕ್ಕೆ ಅನುದಾನ ಕೊಡುವುದು ನೇರ ಮೀನುಗಾರರಿಗೆ ಒಂದು ರಿಯಾಯಿತಿ ದರದಲ್ಲಿ ಎಲ್ಲ ಸೌಲಭ್ಯ ಸಿಗ್ಲಿ ಅಂತ. ಅದನ್ನು ಕಮರ್ಷಿಯಲ್ ಆಗಿ ಬಳಸಿ ಮೀನುಗಾರರಿಗೆ ಅದರ ಪ್ರಯೋಜನ ಆಗದೆ ಮಾಡುದು ಕೂಡ ಒಂದು ದೊಡ್ಡ ತಪ್ಪು ಅಂತ ಕಾಣ್ತದೆ. ಆದ್ರೆ ಯಶ್ಪಾಲ್ ಸುವರ್ಣ ಅವರು ಈಗಾಗಲೇ ಅವರು ಬಿಜೆಪಿಯಲ್ಲೆಲ್ಲ ಮುಖಂಡರಾಗಿ ಸಚಿವರೊಂದಿಗೆಲ್ಲ ಸಂಪರ್ಕ ಇರುವರು. ಈ ಬಗ್ಗೆ ಒಂದು ಅದನ್ನೊಂದು ನೇರ ಫಲಾನುಭವಿಗಳಾಗಿ ಮೀನುಗಾರರಿಗೆ ಅದರ ಒಂದು ಸಹಾಯ ದೊರಕುವಂತೆ ಮಾಡ್ಬೇಕಂತ ಈ ಮೂಲಕ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗಾಗಲೇ KFDC ಬಗ್ಗೆ ತಮಗೆ ಹೇಳಿದ್ದೇನೆ. ಅದರಲ್ಲಿ ಮೀನುಗಾರರಿಗೆ ನೇರವಾಗಿ ಅದರ ಪ್ರಯೋಜನ ಸಿಗಬೇಕಂತ ಈಗಾಗಲೇ ಸಚಿವರ ಗಮನಕ್ಕೆ ತಂದಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಪ್ರಾಮಾಣಿಕವಾಗಿ ಆ ಬಗ್ಗೆ ಪ್ರಯತ್ನ ಮಾಡಿ ಮೀನುಗಾರರು ಮೀನುಗಾರಿಕೆ ಮಾಡಿ ತಂದಂಥ ಮೀನಿಗೆ ಒಂದು ಉತ್ತಮ ಬೆಲೆ ಸಿಗುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸರ್.